ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆ ಜೀವನದ ಅತ್ಯುತ್ತಮ ಕಾರ್ಯ ಎನ್ನುವುದು ಅಂತಾರಾಷ್ಟ್ರೀಯ ಜೆಸಿ ಸಂಸ್ಥೆಯ ಧ್ಯೇಯವಾಕ್ಯ. ಈ ಜೆಸಿ ವಾಣಿಗೆ ಪೂರಕ ಎನ್ನುವಂತೆ ವಲಯ 15ರ ಪ್ರತಿಷ್ಠಿತ ಘಟಕವಾಗಿರುವ ಜೆಸಿಐ ಬಂಟ್ವಾಳ ವ್ಯವಸ್ಥಿತವಾದ ಸೂರಿಲ್ಲದೆ ಕಂಗೆಟ್ಟಿದ್ದ ವಯೋವೃದ್ಧ ಮಹಿಳೆಗೆ ಸೂರು ನಿರ್ಮಿಸಿ ಮಾದರಿಯಾಗಿದೆ. ಬಂಟ್ವಾಳ ತಾಲೂಕಿನ ಪುರಸಭಾ ವ್ಯಾಪ್ತಿಯ ಪಲ್ಲಮಜಲು ಗೋಳಿನೆಲ ಎಂಬಲ್ಲಿ ವಾಸ್ತವ್ಯದಲ್ಲಿದ್ದ 85 ವರ್ಷ ಪ್ರಾಯದ ಕಮಲಜ್ಜಿ ಸರಿಯಾದ ಸೂರಿಲ್ಲದೆ ಹಲವು ಸಮಯಗಳಿಂದ ಮುರುಕುಲು ಜೋಪಡಿಯಲ್ಲಿ ವಾಸವಾಗಿದ್ದರು. ಮಳೆಗಾಲದಲ್ಲಿ ನೀರೆಲ್ಲ ಜೋಪಡಿಯೊಳಗೆ ತುಂಬಿಕೊಂಡು ಆತಂಕದಲ್ಲೇ ದಿನ ಕಳೆಯುತ್ತಿದ್ದರು. ಇದರಿಂದಾಗಿ ಸ್ಥಳೀಯ ಮನೆಯೊಂದರಲ್ಲಿ ರಾತ್ರಿ ಕಳೆಯುವ ಅನಿವಾರ್ಯ ಪರಿಸ್ಥಿತಿಯವರಿಗೆ ಒದಗಿತ್ತು. ಇತ್ತೀಚೆಗೆ ಕಾರ್ಮೆಲ್ ಪದವಿ ಕಾಲೇಜಿನಲ್ಲಿ ಜೆಸಿಐ ಬಂಟ್ವಾಳ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದ ಸಂದರ್ಭ ಅಲ್ಲಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಕಮಲಜ್ಜಿಗೊಂದು ಸೂರು ನಿರ್ಮಿಸಿಕೊಡುವಂತೆ ವಿನಂತಿಸಿಕೊಂಡಿದ್ದರು. ಆ ದಿನವೇ ಮನೆಯನ್ನು ಪರಿಶೀಲಿಸಿ ಅವರಿಗೆ ವಾಸಕ್ಕೆ ಯೋಗ್ಯವಾಗುವಂತಹ ಸಣ್ಣ ಕುಟೀರ ನಿರ್ಮಿಸಿಕೊಡುವ ಬಗ್ಗೆ ಜೆಸಿಐ ಬಂಟ್ವಾಳ ಯೋಜನೆಯನ್ನು ರೂಪಿಸಿತ್ತು. ಕಳೆದ ಬುಧವಾರ ಭಾರೀ ಗಾಳಿಮಳೆ ಸುರಿದಾಗ ಕಮಲಜ್ಜಿ ತೊಂದರೆಗೊಳಗಾಗಿದ್ದರು. ಇದರಿಂದಾಗಿ ಶೀಘ್ರ ಸೂರು ನಿರ್ಮಿಸುವ ಕಾರ್ಯಕ್ಕೆ ಮುಂದಾದ ಜೆಸಿಐ ಬಂಟ್ವಾಳದ ಸದಸ್ಯರು ಹಾಗೂ ಕಾರ್ಮೆಲ್ ವಿದ್ಯಾಸಂಸ್ಥೆಯ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಹಳೆ ಗುಡಿಸಲನ್ನು ತೆರವುಗೊಳಿಸಿದರು. ಜೆಸಿಐ ಬಂಟ್ವಾಳದ ಸದಸ್ಯರ ಪ್ರಯತ್ನದ ಫಲವಾಗಿ ಕೇವಲ 1 ವಾರದಲ್ಲಿ ಕಮಲಜ್ಜಿಯ ವಾಸಕ್ಕೆ ಯೋಗ್ಯವಾಗುವಂತಹ ಕುಟೀರ ನಿರ್ಮಾಣಗೊಳ್ಳುತ್ತಿದೆ. ಜೆಸಿಐ ಬಂಟ್ವಾಳದ ಅಧ್ಯಕ್ಷ ಗಣೇಶ್ ಕುಲಾಲ್, ಪೂರ್ವಾಧ್ಯಕ್ಷರಾದ ಸದಾನಂದ ಬಂಗೇರ, ರಾಜೇಂದ್ರ ಕೆ, ಕಾರ್ಯದರ್ಶಿ ಕಿಶೋರ್ ಆಚಾರ್ಯ, ಕಾರ್ಮೆಲ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಡಾಕ್ಟರ್ ಲತಾ ಫೆರ್ನಾಂಡಿಸ್, ಉಪನ್ಯಾಸಕಿ ವಿಜೇತಾ ಕುಲಾಲ್, ಸಿಬ್ಬಂದಿ ಸುನಿತಾ ಡಿಸೋಜಾ ಹಾಗೂ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಮಾನವೀಯತೆಯ ಪಾಠ. ಕಮಲಜ್ಜಿಗೊಂದು ಕುಟೀರ ನಿರ್ಮಾಣ ಕಾರ್ಯದಲ್ಲಿ ಜೆಸಿಐ ಬಂಟ್ವಾಳದ ಸದಸ್ಯರೊಂದಿಗೆ ಮೊಡಂಕಾಪು ಕಾರ್ಮೆಲ್ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಕೈಜೋಡಿಸಿ ಶ್ರಮದಾನ ನಡೆಸಿದ್ದಾರೆ. ವೃದ್ಧಾಪ್ಯದಲ್ಲಿ ಹೆತ್ತವರಿಗೆ ಮಕ್ಕಳು ಆಸರೆಯಾಗಿರಬೇಕು. ಸಂಕಷ್ಟದಲ್ಲಿರುವ ಇಂತಹ ವೃದ್ಧರಿಗೆ ನೆರವಾಗುವ ಮೂಲಕ ನಮ್ಮ ಬದುಕು ಸಾರ್ಥಕಗೊಳಿಸಬೇಕು ಎನ್ನುವ ಮಾನವೀಯ ಪಾಠವನ್ನು ಉಪನ್ಯಾಸಕರಿಂದ ಅರಿತುಕೊಂಡರು. ಮಂಗಳವಾರ ಹೋಲೋ ಬ್ಲಾಕ್ ಸಾಗಿಸುವ ಕಾರ್ಯದಲ್ಲೂ ವಿದ್ಯಾರ್ಥಿಗಳು ತೊಡಗಿಸಿಕೊಂಡರು. ಮಾರ್ಚ್ 23ರಂದು ಉದ್ಘಾಟನೆ. ಜೆಸಿಐ ಬಂಟ್ವಾಳದ ಪೂರ್ವಾಧ್ಯಕ್ಷ ಹೋಟೆಲ್ ಉದ್ಯಮಿ ಸದಾನಂದ ಬಂಗೇರ ಅವರ ಮುಂದಾಳತ್ವದಲ್ಲಿ ಕಮಲಜ್ಜಿಯ ಕುಟೀರ ನಿರ್ಮಾಣಗೊಂಡಿದ್ದು ಸದಸ್ಯರು ಆರ್ಥಿಕ ಹಾಗೂ ವಸ್ತುರೂಪದ ಸಹಕಾರ ನೀಡಿದ್ದಾರೆ. ಮಾರ್ಚ್ 23ರಂದು ಜೆಸಿಐ ಭಾರತದ ರಾಷ್ಟ್ರೀಯ ಉಪಾಧ್ಯಕ್ಷ ಜಿ ಸೂರ್ಯನಾರಾಯಣ ವರ್ಮಾ ಅಧಿಕೃತ ಭೇಟಿಯ ವೇಳೆ ಉದ್ಘಾಟನೆಗೊಂಡು ಕಮಲಜ್ಜಿಗೆ ಹಸ್ತಾಂತರಗೊಳ್ಳಲಿದೆ. ಸಂದೀಪ್, ವಿ4 ನ್ಯೂಸ್, ಬಂಟ್ವಾಳ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.